ಇವತ್ತು ರಾಜ್ಯದಲ್ಲಿ ಬೇಕಾದಷ್ಟು ಜನ ಪಾಳ್ಯಗಾರರು ಬಂದವರೆ, ಬೇಕಾದಷ್ಟು ಜನ ರಾಜ್ಯಗಳ ಆಳ್ವಿಕೆ ಮಾಡೋರು, ಎಲ್ಲರೂ ಮಾಡೋರು. ಆದ್ರೆ ಯಾರು ಕೂಡ ಮೈಸೂರು ಹುಲಿ ಅನ್ನೋ ಒಂದು ಬಿರುದನ್ನ ಯಾರು ತಗೊಳ್ಳಿಲ್ಲ. ಅಂತ ಮೈಸೂರು ಹುಲಿ ಬಿರುದನ್ನ ತಗೊಂಡಂತವರು ನಮ್ಮ ಟಿಪ್ಪು ಸುಲ್ತಾನ್, ನಮ್ಮ ರಾಜ್ಯದ ಟಿಪ್ಪು ಸುಲ್ತಾನ್, ನಮ್ಮ ಮೈಸೂರು ಡಿಸ್ಟಿಕ್ ಟಿಪ್ಪು ಸುಲ್ತಾನ್, ನಮ್ಮ ಮೈಸೂರಿನ ಟಿಪ್ಪು ಸುಲ್ತಾನ್ ಅಂತ ವ್ಯಕ್ತಿ ಟಿಪ್ಪು ಸುಲ್ತಾನ್ ಈ ದೇಶ ಕಂಡ ಬರೀ ರಾಜ್ಯ ಕಂಡ ಅಂತ ಅಲ್ಲ, ಈ ದೇಶ ಕಂಡ ಮಹಾನ್ ವ್ಯಕ್ತಿ. ಕರ್ನಾಟಕ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ 2 ಮಕ್ಕಳನ್ನ ಅಡವಿಟ್ಟಂತ ವ್ಯಕ್ತಿ ಯಾರು ಒಬ್ರು ರಾಷ್ಟ್ರದಲ್ಲಿದ್ರೆ ಅದು ಟಿಪ್ಪು ಸುಲ್ತಾನ್. ಇವತ್ತು ಯಾರು ಏನಾದ್ರು ಟೀಕೆ ಮಾಡಬಹುದು, ಯಾರು ಏನಾದ್ರು ಮಾತನಾಡಬಹುದು. ಬರೀ ಅವ್ರಿದ್ದದ್ದು ಬರೀ 49 ವರ್ಷಗಳಿಗೆ ಮಾತ್ರ. 1750 ಅಕ್ಟೋಬರ್ 20ರಿಂದ 1799 ಮೇ 4 ಗಂಟೆ ಮಾತ್ರ ಇದ್ದದ್ದು ಅವರು ಜೀವಿತವಾಗಿ. ಅಷ್ಟರಲ್ಲಿ ಅಷ್ಟು ದೊಡ್ಡ ಸಾಧನೆ ಮಾಡೋರೆ. ಅಷ್ಟು ದೊಡ್ಡ ಸಾಧನೆಯನ್ನ ಅಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡಿದಂತ ಇನ್ನೊಬ್ಬ ಮಹಾನ್ ವ್ಯಕ್ತಿ ಇಲ್ಲ. ಇವತ್ತು ರಾಜ್ಯದಲ್ಲಿ ಬೇಕಾದಷ್ಟು ಜನ ಪಾಳ್ಯಗಾರರು ಬಂದವರೆ, ಬೇಕಾದಷ್ಟು ಜನ ರಾಜ್ಯಗಳ ಆಳ್ವಿಕೆ ಮಾಡೋರು, ಎಲ್ಲರೂ ಮಾಡೋರು. ಆದ್ರೆ ಯಾರು ಕೂಡ ಮೈಸೂರು ಹುಲಿ ಅನ್ನೋ ಒಂದು ಬಿರುದನ್ನ ಯಾರು ತಗೊಳ್ಳಿಲ್ಲ. ಅಂತ ಮೈಸೂರು ಹುಲಿ ಬಿರುದನ್ನ ತಗೊಂಡಂತವರು ನಮ್ಮ ಟಿಪ್ಪು ಸುಲ್ತಾನ್, ನಮ್ಮ ರಾಜ್ಯದ ಟಿಪ್ಪು ಸುಲ್ತಾನ್, ನಮ್ಮ ಮೈಸೂರು ಡಿಸ್ಟಿಕ್ ಟಿಪ್ಪು ಸುಲ್ತಾನ್, ನಮ್ಮ ಮೈಸೂರಿನ ಟಿಪ್ಪು ಸುಲ್ತಾನ್ ಅಂತ ವ್ಯಕ್ತಿನ ಇವತ್ತು ಸ್ಮರಿಸಿಕೊಳ್ಳುವಂತ ದಿನ ನಮಗ್ ಬಂದಿದೆ. ಅದಕ್ಕೋಸ್ಕರ ಆ ಕಡೆಯಿಂದಲೂ ಕೂಡ ಎಲ್ಲರೂ ಆಚರಿಸ್ತಾ ಇರೋ ನಿಮ್ಮೆಲ್ರಿಗೂ ಶುಭಾಶಯಗಳನ್ನ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಏನಾದ್ರು ಸ್ಟೇಜ್ ಕೊಟ್ಟರೆ ಇನ್ನೊಂದು ಗಂಟೆ ಮಾತನಾಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.